ತಂದೆ ಏನು? ನಿಮಗೆ ತಂದೆ ಯಾರು ಯಾರು ತಂದೆ? ನಾನು. ಅದೇ ಅಮೃತವನ್ನು ತಂದೆ ಏನು? ಹೌದು. ಎಲ್ಲಿಟ್ಟು ಕೊಡು 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 ಕೊಡು. ಕೊಡುದಮ್ಮ. ನಾನು ಕುಡಿತೇನೆ. ನಾನು ಕಷ್ಟ ಮೊದಲು ನಾನು ಕುಡಿತೇನೆ. ನೀನು ಹತ್ತಿರ ಬರಬೇಕು. ವಾಸನೆ ಬರ್ತೀವಿ. ಅವ ಕುಡಿಲಿಕ್ಕಾಗಿ ಎಷ್ಟು ಹೊತ್ತಿನಿಂದ ಕಾಯ್ತಾ ಇದ್ದಾನೆ ಗೊತ್ತಿದೆ. ಎಲ್ಲ ಈಗ ನೋಡು ನಿನ್ನ ಅಮೃತ ಬರ್ತಾ ಅಂತ ಕೂಡ ಎಲ್ಲೆಲ್ಲ ಮುಸ್ಕಾಸಿ ನೋಡಿದ್ದು ಅವುಗಳು ತಯಾರಾಗಿದ್ದಾವೆ. ಹೌದಾ? ಮೊದಲು ನನಗೆ ಮಾತು ಕೊಡಬೇಕು. ಏನು? ನೀವು ಮಾತ್ರ ಅಲ್ಲ, ನಿಮ್ಮ ಅಮ್ಮನೂ ಬೇಕು. ನನ್ನಮ್ಮನ ದಾಸ್ಯ ವಿಮೋಚನೆ ಮಾಡಿದ್ದೇವೆ. ಹೌದಾ? ಅಮ್ಮನ ಪರವಾಗಿ ನಾವೇ ಇದ್ದೇವೆ. ದಾಸತ್ವ ಮುಕ್ತಿ ಹೊಂದಿದೆ. ನಮ್ಮಪ್ಪನ ಆಣೆ. ನಮ್ಮ ಅಪ್ಪನ ಆಣೆಯಾಗಿಯೂ ಇನ್ನು ದಾಸಿ ಆಗಿರುವುದು ಸರಿಯಲ್ಲ. ಶ್ರೀಹರಿ ಆಣೆ. ಶ್ರೀಹರಿ ಆಣೆ. ಕಷ್ಟದಿಂದ ನಾನು ಬಿಡುಗಡೆ ಹೊಂದಿದ್ದೇನಲ್ಲ ಎನ್ನುವಂತಹ ಸಮಾಧಾನದ ನಿಪ್ಪಿಸರನ್ನು ಇನ್ನು ನಿನ್ನ ಸೇವೆ ಬೇಡ. ಇನ್ನು ಇದನ್ನು ಕೊಡ್ತೇನೆ. ಕೊಡು 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 ಕೊಡು. ಎಲ್ಲೆಲ್ಲ ಗೊತ್ತು ಸುಮ್ಮನೆ ಯಾವ ಒಮ್ಮೆ ಕುಳಿತು ನಾವು ಕೊಳಕೆಲ್ಲ ಬಿಟ್ಟುಕೊಂಡಿದ್ದೇವೆ. ತಡೀರಿ ನೋಡಿ, ಮೊದಲು ಸ್ನಾನ ಮಾಡಿ. ಅಲ್ಲ, ಕುಡಿಬೇಕಿದ್ರೆ ಸ್ನಾನ ಮಾಡ್ಬೇಕಾ? ಹೌದು. ಬಾಳಕ್ಕರು ಆಸನ ಬರ್ತೀವಿ. ಈಗ ಕುಡಿಯುವವರೆಲ್ಲ ಸ್ನಾನ ಮಾಡ್ತಾರೆ. ನಿತ್ಯ ಅನುಷ್ಠಾನ ಮಾಡಬೇಕು. ಆಚಾರ ಪ್ರಭೋ ಧರ್ಮ ಪ್ರಥಮ ಧರ್ಮ. ನಮ್ಮಪ್ಪ ಹೇಳಿಲ್ವ? ಓ, ನೀವು ಅಪ್ಪ ಹೇಳಿದ್ದನ್ನು ಕೇಳುವುದಿಲ್ಲ, ಅಮ್ಮ ಹೇಳಿದ್ದನ್ನೇ ಕೇಳುವುದು. ಆ ದುರ್ಬುದ್ಧಿ ಅಮ್ಮ ನಿಮಗೆ ಏನು ಹೇಳಿಕೊಡ್ತಾರೆ? ಹೋಗಿ ಸ್ನಾನ ಮಾಡಿಕೊಂಡು ಬನ್ನಿ, ಆಮೇಲೆ ಕುಡಿಯುವ. ಸ್ನಾನ ಮಾಡಿಕೊಂಡು ಬನ್ನಿ. ಕುಡಿಯುವ ಆಸೆ. ಬೇಗ ಬೇಗ ಸ್ನಾನ ಮಾಡಿ ಬರ್ತೇವೆ ಅಂತ ಹೋಗಿದ್ದಾರೆ. ಏನು ಮಾಡಲಿ? ಹೌದು, ಈ ಅಮೃತದ ಭಾಂಡವನ್ನು ಇಟ್ಟಿರ್ತೇನೆ, ನೋಡೋಣ. ಮೂರ್ಖರಿಗೆ ಚಿನ್ನವೂ ಕಲ್ಲಾಗುತ್ತದೆ. ಇಂಥವರಿಗೆ ಇದು ಒಪ್ಪಬಾರದು. ಇದನ್ನು ಇಲ್ಲಿಂದ ನಾವೆಲ್ಲರೂ ಸ್ನಾನ ಮಾಡಿ ಬಂದೆವು. ಎಲ್ಲರೂ ಒಟ್ಟಾಗಿ ಬಂದಿದ್ದೀರಾ? ಈಗ ನನ್ನ ಸ್ನಾನ. ಎಲ್ಲರೂ ಸ್ನಾನ ಮುಗಿಸಿ ಎಲ್ಲರೂ ಶುದ್ಧ ಮುಳುಗಿ ಎದ್ದು ಬಂದಿದ್ದೀರಿ. ಕುಡಿಯುವ ಆಸೆ. ಹೌದು, ಕುಡಿಬೇಕು. ತಿರುಗಿ ನೋಡಿ, ಭಾಂಡದಲ್ಲಿದೆ. ಚೆನ್ನಾಗಿ ಕುಡಿದು ಬಿದ್ದು ಅಲ್ಲಿ. ಅಮೃತದ ಭಾಂಡ ಕಾಣಿಸುವುದಿಲ್ಲ. ಎಲ್ಲಿಟ್ಟು? ಭಾಂಡವೇ ಕಾಣಿಸ್ತಾ ಇಲ್ಲ. ಎಲ್ಲಿಟ್ಟು? ಅಲ್ಲೇ ಇರ್ಬೇಕು. ಆಟ ಕಾಣುವುದಿಲ್ಲ. ಆ ಹುಲ್ಲಿನ ಮೇಲೆ ಇಟ್ಟಿದ್ದೆ. ಹೌದಾ? ಹೌದು. ಹಾಗಾದ್ರೆ ಆ ಕಡೆ ನೋಡು. ಉಂಟು. ಪಾಠ ಮಾತ್ರ ಇಲ್ಲ. ಸ್ವಲ್ಪ ಚೆಲ್ಲಿದ ಅಮೃತ ಉಂಟು. ನಮಗೆ ಸಾಕು. ನಕ್ಕುವ. ಒಂದು ನಾಲಿಗೆ ಇಟ್ಟು ಈಗ ಎರಡಕ್ಕೆ ಇನ್ನು